ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನನ್ನ ಮನಸ್ಸಿಗೆ ಹತ್ತಿರವಾಗಿರುವಂಥ ವಿಡಿಯೋ, ಯಾಕಂದರೆ ಇದು ನಾನು ಓದಿರುವಂಥ ಒಂದು ಕಾಲೇಜ್ ಸರೌಂಡಿಂಗ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಓದಿರೋದು ಮಣಿಪಾಲ್ ಇನ್ಸ್ಟಿಟ್ಯೂಷನಲ್ಲಿ. ಸೊ ಅಲ್ಲಿ ಸ್ಕೂಲ್ ಆಫ್ ಕಮ್ಯುನಿಕೇಷನ್ ಅನ್ನೋ ಕಾಲೇಜಲ್ಲಿ ಓದಿರೋದು, ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್. ಮಣಿಪಾಲ್ ಅಂದರೆ ಹೇಗಿರುತ್ತೆ? ವರ್ಲ್ಡಲ್ಲಿ ಇರುವಂಥ ಅಷ್ಟು ಮಕ್ಕಳು ಮಣಿಪಾಲ್ ಅನ್ನೋ ಕಾಲೇಜಿಗೆ ಸೇರ್ತಾರೆ. ಅದು ಯಾಕೆ ಮಣಿಪಾಲ್ ಅನ್ನೋ ಊರು ಪ್ರತಿಯೊಂದು ಮಕ್ಕಳಿಗೆ ಅಷ್ಟೊಂದು ಯಾಕೆ ಇಷ್ಟ ಆಗುತ್ತೆ? ಎಜುಕೇಷನ್ಗೂ ಬೆಸ್ಟ್, ಫನ್ಗೂ ಬೆಸ್ಟ್, ಎಲ್ಲದಕ್ಕೂ ಬೆಸ್ಟ್. ಸೊ ಇಂಥ ಒಂದು ಬ್ಯೂಟಿಫುಲ್ ಚಿಕ್ಕ ಟೌನ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ, ನಮ್ಮ ಮಣಿಪಾಲ್ನ. ಇದು ಉಡುಪಿಯಿಂದ 7-8 ಕಿಲೋಮೀಟರ್ಸ್ ಹತ್ತತ್ರದಲ್ಲಿದೆ. ಸೊ ಬನ್ನಿ ಮಣಿಪಾಲ್ಗೆ ಹೋಗೋಣ. ಉಡುಪಿಯಿಂದ ಮಣಿಪಾಲ್ಗೆ ಹೋಗಬೇಕಾದ್ರೆ ನಮಗೆ ಮೊದಲನೇದಾಗಿ ಸಿಗೋದು ನ್ಯಾಚುರಲ್ಸ್ ಐಸ್ ಕ್ರೀಮ್. ಇಲ್ಲಿಗೆ ಪ್ರತಿಯೊಂದು ಉಡುಪಿಯ ಮಣಿಪಾಲ್ ಸ್ಟೂಡೆಂಟ್ಸ್ ಬಂದೇ ಬರ್ತಾರೆ, ಯಾಕಂದರೆ ನಮಗೆ ಗೊತ್ತಿರುವಂಥ ವಿಷಯ ನ್ಯಾಚುರಲ್ಸ್ ಐಸ್ ಕ್ರೀಮ್ ಅಂದರೆ ಬೆಸ್ಟ್ ಐಸ್ ಕ್ರೀಮ್. ಹಾಗಾದರೆ ನನಗೆ ಸಿಕ್ಕಿರೋ ಚಾನ್ಸಲ್ಲಿ ನಾನು ಬಿಡ್ತೀನಾ? ಯಾವ ಐಸ್ ಕ್ರೀಮ್ ತಗೊಂಡಿರ್ಬೋದು ನೋಡಿ. ಕಾಲೇಜ್ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಈ ಸ್ಪಾಟಿಗೆ ಬಂದು ಐಸ್ ಕ್ರೀಮ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ನನ್ನ ಫೇವ್ರೆಟ್ ಫ್ಲೇವರ್ ಇದು ಟೆಂಡರ್ ಕೋಕೋನಟ್. ನ್ಯಾಚುರಲ್ಸಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ, ಆದರೆ ಇವಾಗ ಕೋವಿಡ್ ಟೈಮ್ ಆಗಿರೋದ್ರಿಂದ ಅದನ್ನೆಲ್ಲ ತೆಗೆದಿದ್ದಾರೆ. ಸರಿ, ನ್ಯಾಚುರಲ್ಸಿಂದ ಇವಾಗ ಸೀದಾ ಅದೇ ರೋಡಲ್ಲಿ ಹೋಗ್ತಾ ಇದ್ದರೆ ಮಣಿಪಾಲಿಗೆ ಜಾಯ್ನ್ ಆಗ್ತೀವಿ. ಆದರೆ ಮಣಿಪಾಲಿಗೆ ಹೋಗುವ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸಸ್. ಇಲ್ಲಿ ಡೈನಿಂಗ್ ಇದೆ, ಸೆಲೂನ್ಸ್ ಇದೆ, ಶಾಪಿಂಗ್ ಸೆಂಟರ್ಸ್ ಇದೆ, ಫ್ಲ್ಯಾಟ್ಸ್ ಇದೆ, ಎಲ್ಲನೂ ಇದೆ. ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಬರ್ತಾನೆ ಇರ್ತಾರೆ ಇಲ್ಲಿಗೆ, ಬಿಕಾಸ್ ಎಲ್ಲರಿಗೂ ಅಗತ್ಯವಾಗಿರುವಂಥ ಸ್ಟೋರ್ಸ್ ಎಲ್ಲ ಇಲ್ಲಿದೆ. ಇಲ್ಲಿ ಎಲ್ಲ ಮಕ್ಕಳ ಫೇವ್ರೆಟ್ ಪ್ಲೇಸ್ ಅಂದರೆ ಈ ಒಂದು ಮೂವಿ ಥಿಯೇಟರ್. ಐನಾಕ್ಸ್ ಪಾಸ್ ಆಯಿತು, ನೋಡಿದ್ರಾ? ಎಸ್, ಇಲ್ಲಿ ಹಲವಾರು ಮೂವೀಸ್ನ ನಾನು ನನ್ನ ಫ್ರೆಂಡ್ಸ್ ಜೊತೆಗೂ ಕೂಡ ನೋಡಿದ್ದೀನಿ. ಸರಿ, ಇದೀಗ ಸಿಂಡಿಕೇಟ್ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಸಿಂಡಿಕೇಟ್ ಸರ್ಕಲ್ ಬರುತ್ತೆ. ಮಣಿಪಾಲ್ ಅಂದರೆ ಫೇಮಸ್ ಆಗಿರೋದು ಎಜುಕೇಷನ್ಗೆ. ಹಾಗಾಗಿ ಈ ವಿಡಿಯೋನ ಮಣಿಪಾಲ್ ಮೇನ್ ಎಜುಕೇಷನ್ ಸೆಂಟರಿಂದನೇ ಶುರು ಮಾಡೋಣ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಲ್ಲ, ಅದು ಮಣಿಪಾಲ್ನ ಇಡಿಯೋ ಬಿಲ್ಡಿಂಗ್. ಅಂದರೆ ಯಾವುದೇ ಸ್ಟೂಡೆಂಟ್ ಮಣಿಪಾಲ್ ಜಾಯ್ನ್ ಆಗಬೇಕು ಅಂದರೆ, ಎಕ್ಸಾಮ್ ಬರೀಬೇಕು ಅಂದರೆ, ಅಡ್ಮಿಷನ್ ಮಾಡಬೇಕು ಅಂದರೆ, ಫೀಸ್ ಎಲ್ಲ ಕಟ್ಟಬೇಕು ಅಂದರೆ ಅದು ಮೇನ್ ಬಿಲ್ಡಿಂಗ್ ಆಗಿರುತ್ತೆ. ಅಲ್ಲಿ ನಮ್ಮ ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಇರುತ್ತೆ. ಹಾಗೆಯೇ ಈ ಕಡೆ ಬಂದರೆ ಇಲ್ಲಿರೋದು ಫುಡ್ ಕೋರ್ಟ್. ಮಣಿಪಾಲ್ನ ಮೇನ್ ಫುಡ್ ಕೋರ್ಟ್ ಇಲ್ಲಿದೆ. ಎಲ್ಲ ಮಕ್ಕಳು ಸಾಮಾನ್ಯವಾಗಿ ಬಂದು ಚಿಟ್ ಚಾಟ್ ಮಾಡಿ ಎಲ್ಲ ಇಲ್ಲಿ ಆರಾಮದಲ್ಲಿ ಎಂಜಾಯ್ ಮಾಡಿಕೊಂಡು ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ನೆಲ್ಲ ಎಂಜಾಯ್ ಮಾಡ್ತಾರೆ. ಇದು ಮೇನ್ಲಿ KMC ಸ್ಟೂಡೆಂಟ್ಸ್ಗೆ ತುಂಬಾ ಹತ್ತಿರ. ಸೊ ಜಾಸ್ತಿ ಡಾಕ್ಟರ್ಸ್ ಕೋರ್ಸ್ನೆಲ್ಲ ಮಾಡುವಂಥವ್ರು ಈ ಫುಡ್ ಕೋರ್ಟ್ಗೆ ಬರ್ತಾರೆ. ಇದಲ್ಲದೆ ಹಲವಾರು ಇದೆ, ಬಟ್ ಇದು ಮಣಿಪಾಲ್ಗೆ ಸೇರಿರುವಂಥ ಒಂದು ಫುಡ್ ಕೋರ್ಟ್. ಸೊ ಇದಾದಮೇಲೆ ನೆಕ್ಸ್ಟ್ ಏನಿದೆಯೋ ಅಂತ ತೋರಿಸ್ತೀನಿ, ಕಮ್. ನಾನು ನಿಂತಿರುವಂಥ ಆಪೋಸಿಟ್ ಸೈಡಲ್ಲಿ ಇರೋದು ಮಣಿಪಾಲ್ ಗ್ರೀನ್ಸ್. ಇದು ಒಂದು ಬ್ಯೂಟಿಫುಲ್ ಪ್ಲೇಸ್. ತುಂಬ ಜನ ಸ್ಟೂಡೆಂಟ್ಸ್ ಬಂದು ಇಲ್ಲಿ ಚಿಟ್ ಚಾಟ್ ಮಾಡ್ತಾರೆ. ಎಗೇನ್ ಮೆಡಿಕಲ್ ಸ್ಟೂಡೆಂಟ್ಸ್, ಯಾಕಂದರೆ ಇದು ಮೆಡಿಕಲ್ ಕಾಲೇಜ್ ಸೆಂಟ್ರಲ್ಲಿ ಇರುವಂಥ ಈ ಒಂದು ಬ್ಯೂಟಿಫುಲ್ ಗ್ರೀನ್ಸ್ ಏರಿಯಾದಲ್ಲಿ ನಮ್ಮ ಕಾನ್ವೊಕೇಶನ್ ಆಗುವಂಥ ಪ್ಲೇಸ್. ಪ್ರತಿ ವರ್ಷ ಎಲ್ಲ ಮಕ್ಕಳ ಕಾನ್ವೊಕೇಶನ್ ಆಗೋದು ಈ ಜಾಗದಲ್ಲಿ. ಅದ್ರ ಜೊತೆಗೇನೆ ಏನಾದರೂ ಉತ್ಸವ ಇದ್ದರೆ, ಫ್ಯಾಷನ್ ಶೋ ಅಥವಾ ಇನ್ನೇನಾದರೂ ಫೆಸ್ಟಿವಲ್ಸ್ ಎಲ್ಲ ಇದ್ದರೆ, ದೊಡ್ಡ ಸ್ಕೇಲಲ್ಲಿ ಆಗುವಂಥ ಎಲ್ಲ ಇಂಟರ್ ಕಾಲೇಜ್ ಫೆಸ್ಟಿವಲ್ಸ್, ಕಾಂಪಿಟೇಷನ್ಸ್ ಎಲ್ಲ ಇದೇ ಒಂದು ಗ್ರೀನ್ಸಲ್ಲಿ ಆಗೋದು. ಈ ಪ್ಲೇಸಲ್ಲಿ ಅಂತೂ ತುಂಬಾ ಮೆಮರೀಸ್ ಇದೆ. ಸೊ ಇದು ಪ್ರತಿಯೊಂದು ಸ್ಟೂಡೆಂಟ್ನ ಫೇವ್ರೆಟ್ ಪ್ಲೇಸ್ ಆಗಿರುತ್ತೆ. ಈ KMC ಗ್ರೀನ್ಸಿಂದ ಸ್ವಲ್ಪ ದೂರದಲ್ಲೇ ಈ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಅಂತ ಇದೆ. ಇದು ಮಣಿಪಾಲ್ನ ಟೈಗರ್ ಸರ್ಕಲಲ್ಲೇ ಇರುವಂಥ ಕಾಲೇಜ್. ವರ್ಲ್ಡ್ ವೈಡ್ಗೆ ಫೇಮಸ್ ಆಗಿರುವಂಥ ಮೆಡಿಕಲ್ ಕಾಲೇಜ್ ಇದು. ಮಣಿಪಾಲ ಅಂದರೆ ಮತ್ತೊಂದು ಕಾಲೇಜ್ ತುಂಬಾ ಫೇಮಸ್, MIT. ಇದು ಇಂಜಿನಿಯರಿಂಗ್ ಕಾಲೇಜ್, ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಅದನ್ನು ತೋರಿಸ್ಬೇಕು ಅಂತ ಆಸೆ ಇತ್ತು, ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಕಾಲೇಜ್ ಬಗ್ಗೆ ಹೆಮ್ಮೆ ಇರುತ್ತಲ್ವ. ದೇಶದಾದ್ಯಂತ ಒನ್ ಆಫ್ ದ ಫೇಮಸ್ ಕಾಲೇಜ್ ಇದು. ಅಲ್ಲಿಂದನೇ ಮುಂದಕ್ಕೆ ಬಂದರೆ ಇದು ನೋಡ್ತಾ ಇದ್ದೀರಾ, ಇದು ಹಾಸ್ಟೆಲ್ ಏರಿಯಾ. ಮಣಿಪಾಲ್ ಇನ್ಸ್ಟಿಟ್ಯೂಷನ್ನ ದೊಡ್ಡ ಹಾಸ್ಟೆಲ್ ಏರಿಯಾ ಅಂದರೆ ಇದು. ಅದ್ರ ಪಕ್ಕನೇ ಇರೋದು ಸುಟ್ಟ ಪಾಯಿಂಟ್ ಅಂತ ಕರೀತಾರೆ ಅದನ್ನು. ಅಲ್ಲಿಂದನೇ ಒಂದು ಸ್ವಲ್ಪ ಮುಂದೆ ಬಂದರೆ ಇದು ನಾನು ಓದಿರುವಂಥ ಕಾಲೇಜ್. ಈ ಕಾಲೇಜ್ ಒಂದು ಸ್ವಲ್ಪ ರೆಸಾರ್ಟ್ ಥರನೇ ಇದೆ. ನಮ್ಮ ಕಾಲೇಜ್ ಸೈಡಲ್ಲೇ ಗೇಟ್ ಪಕ್ಕನೇ ಇದೊಂದು ಪುಟ್ಟ ಅಂಗಡಿ ಇದೆ. ಅಲ್ಲಿ ಸೂಪರ್ ಆಗಿರುವಂಥ ಸ್ನ್ಯಾಕ್ ಐಟಮ್ಸ್ ಎಲ್ಲ ಸಿಗುತ್ತೆ. ಹಾಗೆಯೇ ಇದು ನಮ್ಮ ಕಾಲೇಜ್. ಹಾಗೆಯೇ ಮುಂದೆ ಹೋಗ್ತಾ ಇದ್ದೀನಿ. ಈ ಸತಿ ಕಾರಲ್ಲಿ ಡ್ರೈವ್ ಮಾಡಿಕೊಂಡು ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಯಾಕಂದರೆ
ಇದು ಎಂಟೈರ್ ಮಣಿಪಾಲ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಮಣಿಪಾಲ್ ಅನ್ನೋದು ಒಂದು ಪುಟ್ಟ ಟೌನ್, ಹಾಗಾಗಿ ಒಂದು 20 ನಿಮಿಷದಲ್ಲಿ ಇಡೀ ಮಣಿಪಾಲ್ನೇ ಕವರ್ ಮಾಡ್ಬೋದು. ನಮ್ಮ ಕಾಲೇಜಿಂದ ಹಾಗೇ ಮುಂದಕ್ಕೆ ಹೋದರೆ ಇದೀಗ ಟೈಗರ್ ಸರ್ಕಲ್ ಅದೇ ಏರಿಯಾಕ್ಕೆ ಹೋಗ್ತೀವಿ. ಮಣಿಪಾಲ್ ಇನ್ಸ್ಟಿಟ್ಯೂಷನಲ್ಲಿ ಕಲಿಯುವಂಥ ಪ್ರತಿಯೊಂದು ಸ್ಟೂಡೆಂಟ್ಗೆ ಮೆಡಿಕಲ್ ಕವರೇಜ್ ಅಂತ ಸಿಗುತ್ತೆ. ಅಕಸ್ಮಾತಾಗಿ ಏನಾದರೂ ಆಗಿ ಆಕ್ಸಿಡೆಂಟ್ ಆದಲ್ಲಿ ನಮಗೆ ಅಡ್ಮಿಷನ್ ಫೀಸ್ ಎಲ್ಲ ಫ್ರೀಯಾಗೇ ಸಿಗುತ್ತೆ. ಮಣಿಪಾಲಲ್ಲಿರುವಂಥ ಒಂದು ಫೇಮಸ್ ಫುಡ್ ಹೋಟೆಲ್ಸ್ಗೆ ಬಂದಿದ್ದೀನಿ. ಸಾಯಿಬಾ ಅನ್ನೋ ಪ್ಲೇಸ್. ಡ್ರಮ್ಸ್ ಆಫ್ ಹೆವೆನ್ ಆರ್ಡರ್ ಮಾಡಿದ್ದೀನಿ. ಮಾತಾಡ್ತಾ ಬಾಯಲ್ಲಿ ನೀರು ಬರ್ತಾ ಇದೆ. ಖಾರ, ಆ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನನ್ನ ಎದುರುಗಡೆ ಕೂತವ್ರಿಗೆಲ್ಲ ಆಸೆ ಆಗ್ತಾ ಇದೆ. ಯಮ್ಮಿ. ಇದ್ರ ಜೊತೆಗೆ ಇನ್ನಷ್ಟು ಆರ್ಡರ್ ಮಾಡಿದ್ದೀವಿ. ಬಟ್ ನಾವೆಲ್ಲ ಸೇರಿಬಿಟ್ಟು ಇವಾಗ ಡ್ರಮ್ಸ್ ಆಫ್ ಹೆವೆನ್ನ ಎಂಜಾಯ್ ಮಾಡ್ತೀವಿ. ತುಂಬಾ ಸಮಯ ಆದ್ಮೇಲೆ ಸಿಜ್ಲರ್ಸ್ ತಿಂತಾ ಇದ್ದೀನಿ. ಸಿಜ್ಲರ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅಬ್ಬಬ್ಬಬ್ಬ ಬಿಸಿ ಇರುತ್ತೆ, ಈ ತರ ತುಂಬಾ ಬಿಸಿ ಇತ್ತು. ಸೊ ಇದೇ ರೀತಿ ಚಿರ್ ಅಂತ ಇರುತ್ತೆ, ಅವಾಗ ತಿಂತಾನೆ ಇರ್ಬೇಕು. ಬಿಸಿ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದ್ರದ್ದೇ ಬ್ರೌನಿನೂ ಬರುತ್ತೆ. ನೋಡೋಣ ಆದ್ರೆ ಆರ್ಡರ್ ಮಾಡೋಣ ಅದನ್ನು. ಬಟ್ ಇವಾಗ ಸಿಜ್ಲರ್ಸ್ ತಿನ್ನೋಣ. ಬಿಸಿ ಇದೆ. ಅಂಡ್ ಇಲ್ಲಿ ಇರೋದು ಅಮೆರಿಕನ್ ಚಾಪ್ಸಿ. ಚಾಪ್ಸಿ ಅಂದ್ರೆ ಈ ತರ ಟೇಸ್ಟಿ ಆಗಿದೆ ಗೊತ್ತಾ. ಸಾಯಿಬಾ ಅಂದ್ರೆ ಒನ್ ಆಫ್ ದ ಪಾಪ್ಯುಲರ್ ಪ್ಲೇಸಸ್ ಅಲ್ಲ. ಇಲ್ಲಿ ಫುಡ್ ಐಟಮ್ಸ್ ಎಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದು ಸಿಜ್ಲರ್ ಬ್ರೌನಿ. ಚಾಕ್ಲೇಟ್ ಸಾಸ್ ಇರುತ್ತೆ, ಐಸ್ ಕ್ರೀಮ್ ಇರುತ್ತೆ, ನಟ್ಸ್ ಎಲ್ಲ ಹಾಕಿದ್ದಾರೆ, ಅಂಡ್ ಬ್ರೌನಿ ಕೇಕ್ ಇರುತ್ತೆ. ಈ ತವಾ ಇದೆಯಲ್ಲ ಇಲ್ಲಿ ಬಿಸಿ ಇದೆ. ಸೊ ಅದನ್ನ ಹಾಕ್ಬೇಕಾದ್ರೆ ಚಿಲ್ಡ್ರ ಅಂತ ಬಿಸಿ ಸ್ಮೆಲ್ ಕೂಡ ಬರುತ್ತೆ, ಸ್ಮೋಕಿ ಸ್ಮೆಲ್. ಇದೊಂಥರ ಚೆನ್ನಾಗಿರುತ್ತೆ. ಐ ಆಮ್ ಶ್ಯೂರ್ ತುಂಬ ಜನ ತಿಂದಿರ್ತೀರಾ. ಇದೇನಂತ ಸ್ಪೆಷಲ್ ಅಲ್ಲ, ಬಟ್ ಆದ್ರೂ ನಾವು ಹೇಳೋದೊಂದು ಸ್ವಲ್ಪ ಹೇಳ್ಬೇಕಲ್ವಾ. ನನ್ನ ಲೈಫ್ನ ಫಸ್ಟ್ ಬ್ರೌನಿ ನಾನು ತಿಂದಿರೋದು ಸಾಯಿಬಾದಲ್ಲಿ. ಮತ್ತೆ ನಾನು ಬಂದಿರೋದು ಸಾಯಿಬಾದಲ್ಲಿ. ಗಾಜರ್ ಹಲ್ವಾ, ಆಮೇಲೆ ಐಸ್ ಕ್ರೀಮ್ ಅಂದ್ರೆ ಕ್ಯಾರೆಟ್ ಹಲ್ವಾ ಐಸ್ ಕ್ರೀಮ್. ಇದನ್ನ ಎಂಜಾಯ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಇಷ್ಟೊತ್ತು ಕಾಲೇಜ್ ಬಗ್ಗೆ ಎಲ್ಲ ಮಾತಾಡಿದಾಯ್ತು. ಇದೀಗ ಸಿಂಡಿಕೇಟ್ ಸರ್ಕಲ್ ಇಂದಾನೆ ಲೆಫ್ಟ್ ತಗೊಂಡ್ರೆ ಈ ಒಂದು ರೋಡ್ ಸಿಗುತ್ತೆ. ಇಲ್ಲಿ ಹೊಸದಾಗಿ ನಾನು ಈ ವರ್ಷನೇ ನೋಡ್ತಾ ಇರೋದು ಮ್ಯಾಕ್ಸ್ ಸ್ಟೋರ್ ಬಂದಿದೆ. ಸೊ ಈ ರೋಡಲ್ಲಿ ತುಂಬಾ ನೆನಪುಗಳಿದೆ. ಯಾಕಂದರೆ ಇಲ್ಲಿ ನನ್ನ ಹಲವಾರು ಸ್ನೇಹಿತರು ತಮ್ಮ ಫ್ಲ್ಯಾಟ್ಸನ್ನು ತಗೊಂಡು ಇದ್ದರು 2 ವರ್ಷ. ಇಲ್ಲಿ ಹಲವಾರು ಡೈನಿಂಗ್ ಏರಿಯಾಸ್ ಹಾಗೆಯೇ ಹಲವಾರು ಸ್ಟೂಡೆಂಟ್ಸ್ಗಳು ಉಳ್ಕೊಳ್ಳುವಂಥ ಈ ಒಂದು ಫ್ಲ್ಯಾಟ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಸ್ಟೂಡೆಂಟ್ಸ್ ಓಡಾಡ್ತಾನೆ ಇರ್ತಾರೆ. ಇದು ಹುಕ್ಕಾ ಪಾಯಿಂಟ್ ಬ್ಲ್ಯಾಕ್ ಕಪ್ ಅನ್ನೋದು ಡ್ರೀಮ್ಸ್ ಸೂಪರ್ ಮಾರ್ಕೆಟ್ ತುಂಬಾ ಫೇಮಸ್ ಆಗಿರೋದು. ಇಲ್ಲಿಗೆ ಬಂದರೆ ರೈಟ್ ಸೈಡಲ್ಲಿ ಒಂದು ವೈಟ್ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ನನ್ನ ಫ್ರೆಂಡ್ಸ್ ಉಳ್ಕೊಂಡಿದ್ರು 2 ವರ್ಷ. ಮಣಿಪಾಲ್ ಅಂದರೆ ಫನ್ ಅಂತೂ ಖಂಡಿತವಾಗ್ಲೂ ಇದೆ. ಯಾಕಂದರೆ ದೇಶಾದ್ಯಂತ ಹಲವಾರು ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ. ಸೊ ಇಲ್ಲಿನ ಒಂದು ವಾತಾವರಣ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ಮಣಿಪಾಲ್ ಅಂದರೆ ಗ್ರೀನರಿ ಕೂಡ ಹೌದು. ನೋಡಿ ಸುತ್ತಮುತ್ತ ಎಷ್ಟು ಗ್ರೀನರಿ ಇದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್. ಅಲ್ಲಿಂದನೇ ಮುಂದಕ್ಕೆ ಹೋದರೆ ನನ್ನ ಮತ್ತಷ್ಟು ಸ್ನೇಹಿತರ ಫ್ಲ್ಯಾಟ್ ಇದು. ಸೊ ಇಲ್ಲಿ ಹಲವಾರು ಫ್ರೆಂಡ್ಸ್ ಇದ್ದರು. ಸ್ವರ್ಣಗಿರಿ ಅನ್ನೋ ಅಪಾರ್ಟ್ಮೆಂಟ್ ಇದು. ಇಲ್ಲಿ ಒಂದು 10, 15, 20 ಸಾವಿರಕ್ಕೆ ಚೆನ್ನಾಗಿರೋ ಅಪಾರ್ಟ್ಮೆಂಟ್ಸ್ ಸಿಗುತ್ತೆ. ಸೊ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿಬಿಟ್ಟು 2 BHK 3 BHK ಎಲ್ಲ ಇರ್ತಾರೆ. ಹಾಗೆಯೇ ಇದು ನನ್ನ ಇನ್ನೊಂದು ಫ್ರೆಂಡ್ನ ಅಪಾರ್ಟ್ಮೆಂಟ್. ಇದೆಲ್ಲ ನೋಡ್ತಾ ಇದ್ದಾಗ ಹಳೆ ನೆನಪುಗಳು ಹಾಗೇ ಬರ್ತಾ ಇತ್ತು. ಸೊ ಅಂದ್ಕೊಂಡೆ ಇದ್ರ ಬಗ್ಗೆ ವಿಡಿಯೋ ಮಾಡಲೇಬೇಕು. ಯಾಕಂದರೆ ಎಲ್ಲರಿಗೂ ಅವ್ರವ್ರ ಕಾಲೇಜ್ ತುಂಬಾ ಇಷ್ಟವಾಗಿರುತ್ತಲ್ಲ. ಹಾಗೆ ಮುಂದಕ್ಕೆ ಬಂದರೆ ಇದು ನನ್ನ ಇನ್ನೊಂದು ಫ್ರೆಂಡ್ನ ಅಪಾರ್ಟ್ಮೆಂಟ್. ಸರಿ, ಇದೆಲ್ಲ ನೋಡಿದ್ರೆ ಮಣಿಪಾಲ್ ಅಂದರೆ ಎಜುಕೇಷನಿಗೆ ಎಷ್ಟು ಪಾಪ್ಯುಲರ್ ಆಗಿದೆಯೋ
ಅಷ್ಟೇ ಇಲ್ಲಿನ ಸ್ಟೂಡೆಂಟ್ಸ್ ಈ ಪ್ಲೇಸ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕಂದರೆ ಈ ಪ್ಲೇಸ್ ತುಂಬಾ ಮೆಮರೀಸ್ನ ಕ್ರಿಯೇಟ್ ಮಾಡುತ್ತೆ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ. ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿನ ಪಾರ್ಟಿ ಹಬ್ಸ್ ಎಲ್ಲ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಫೇಮಸ್ DC ಆಫೀಸ್ನ ತೋರಿಸ್ಲೇಬೇಕಲ್ವ. ಅದು ಕೂಡ ಒಂದು ಚೆನ್ನಾಗಿರುವಂಥ ಆರ್ಕಿಟೆಕ್ಚರ್ ಸ್ಟೈಲಲ್ಲೇ ಮಾಡಿದ್ದಾರೆ. DC ಆಫೀಸ್ ಅನ್ನೋ ಒಂದು ಭಾವನೆನೇ ಬರಲ್ಲ, ಆ ರೀತಿ ಒಂಥರ ರೆಸಾರ್ಟ್ ಸ್ಟೈಲಲ್ಲಿ ಕಟ್ಸಿರೋದು. ತುಂಬಾ ಸುಂದರವಾಗಿದೆ ನೋಡೋದಕ್ಕೆ, ಎಷ್ಟು ಚೆನ್ನಾಗಿದೆಯಲ್ಲ. ಇದನ್ನೆಲ್ಲ ನಾನು ಗೋಪ್ರೋನಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ಎಂಟೈರ್ ವಿಡಿಯೋದಲ್ಲಿ ಪ್ರತಿಯೊಂದು ಕ್ಷಣ ಏನು ನೋಡ್ತಾ ಇದ್ದೀರಾ ಇದನ್ನು ನಾನು ಕಾರಲ್ಲಿ ಡ್ರೈವ್ ಹೋಗ್ತಾ ಇರಬೇಕಾದ್ರೆ ಕ್ಯಾಪ್ಚರ್ ಮಾಡಿರುವಂಥದ್ದು. ಇದು ಮಣಿಪಾಲ್ನ ಒಂದು ಕ್ವಾರ್ಟರ್ಸ್ ಏರಿಯಾ. ಅಂದರೆ ಇಲ್ಲಿ ಹಲವಾರು ಟೀಚರ್ಸ್ಗಳಿಗೆ ತಮ್ಮ ಮನೆ ಎಲ್ಲ ಕೊಡ್ತಾರೆ. ಸೊ ಇದು ಟೀಚರ್ಸ್ ಕ್ವಾರ್ಟರ್ಸ್ ಏರಿಯಾ ಅಂತಲೇ ಹೇಳ್ಬೋದು. ಮಣಿಪಾಲಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಸೆಕೆಂಡ್ ಹ್ಯಾಂಡ್ ಕಾರ್, ಸ್ಕೂಟಿನೆಲ್ಲ ಪರ್ಚೇಸ್ ಮಾಡ್ತಾರೆ. ಅದನ್ನು ಪರ್ಚೇಸ್ ಮಾಡಿಬಿಟ್ಟು 2 ವರ್ಷ ಅದನ್ನೇ ಓಡಿಸ್ತಾರೆ. ಕಾಲೇಜ್ ಬಿಡಬೇಕಾದ್ರೆ ವಾಪಸ್ ಕೊಟ್ಟು ಹೋಗ್ತಾರೆ. ಸೊ ಹಾಗಾಗಿ ಎಲ್ಲರೂ ಆರಾಮದಲ್ಲಿ ಓಡಾಡ್ಬೋದು. ಮಣಿಪಾಲ್ ಅನ್ನೋದು ಸೇಫ್ ಪ್ಲೇಸಾಗಿ ಖಂಡಿತವಾಗ್ಲೂ ತುಂಬಾ ಸೇಫ್ಟಿ ಇದೆ. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಅಲ್ಲಲ್ಲಿ ಸೆಕ್ಯೂರಿಟಿ ಅವರು ಇದ್ದೇ ಇರ್ತಾರೆ. ಆ್ಯಂಡ್ ಜನರು ಕೂಡ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಹಾಗಾಗಿ ಯಾವುದೇ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯಾದ ಭಯ ಇಲ್ಲ. ಇಟ್ಸ್ ಅ ಕೇರ್ ಫ್ರೀ ವರ್ಲ್ಡ್ ಅಂತ ಹೇಳ್ತೀವಲ್ಲ, ಆ ರೀತಿ. ಹಾಗೆ ಇಲ್ಲಿ ಮುಂದೆ ಬಂದಾಗ ಮಣಿಪಾಲ್ನವರ ಅತಿ ದೊಡ್ಡವಾದಂಥ ಒಂದು ಆ್ಯಕ್ಟಿವಿಟಿ ಏರಿಯಾ ಇದೆ, ಮರೀನಾ ಅಂತ. ಅಂದರೆ ಇಲ್ಲಿ ಸ್ವಿಮ್ಮಿಂಗ್, ಬಾಸ್ಕೆಟ್ಬಾಲ್, ಫುಟ್ಬಾಲ್ ಎಲ್ಲ ಫಿಸಿಕಲ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಜಿಮ್ಮಿಂದ ಹಿಡಿದು ಪ್ರತಿಯೊಂದು ಇದೆ. ತುಂಬಾ ಹೈ ಕ್ಲಾಸಾಗಿ ತುಂಬಾ ಚೆನ್ನಾಗಿ ಎಕ್ವಿಪ್ಮೆಂಟ್ಸ್ ಇದ್ದು ಮೇಂಟೈನ್ ಮಾಡಿರುವಂಥ ಒಂದು ಏರಿಯಾ ಇದು. ಯಾಕಂದರೆ ಇಲ್ಲಿ NRI ಸ್ಟೂಡೆಂಟ್ಸ್ ಅಂದರೆ ಫಾರಿನ್ ಸ್ಟೂಡೆಂಟ್ಸ್ ತುಂಬ ಜನ ಬರ್ತಾರಲ್ವ. ಸೊ ಅದೇ ರೀತಿ ಕ್ವಾಲಿಟಿನ ಮೇಂಟೈನ್ ಮಾಡಬೇಕಾಗತ್ತೆ. ಸರಿ, ಇವಾಗ ನಾನು ನಿಮಗೆ ಮಣಿಪಾಲ್ನ ಫೇಮಸ್ ಕ್ಲಬ್ಸ್ ಎಲ್ಲ ತೋರಿಸ್ತೀನಿ. ಇದು ಬಚ್ಚೂಸ್ ಇನ್ ಅಂತ, ಅಂದರೆ ಬೇಕರ್ಸ್ ಅಂತಲೂ ಹೇಳ್ತಾರೆ. ಇದು ಸ್ಟೂಡೆಂಟ್ಸ್ನ ಒನ್ ಆಫ್ ದಿ ಫೇಮಸ್ ಈಟರಿ ಪ್ಲೇಸ್. ಇವಾಗ ಹೋಗ್ತಾ ಇರೋದು ಬ್ಲೂ ವಾಟರ್ಸ್ ಅನ್ನೋ ಕ್ಲಬ್ಗೆ. ಆದರೆ ಅನ್ಫಾರ್ಚುನೇಟ್ಲಿ ಆ ಕ್ಲಬ್ ಕ್ಲೋಸ್ ಆಗಿತ್ತು. ಎನಿವೇ ಲಾಕ್ಡೌನ್ ಆ್ಯಂಡ್ ಶಾರ್ಟ್ ತೆಗೆಯೋದಕ್ಕೂ ಮರ್ತೋಯ್ತು. ಬಟ್ ಫೋಟೋನ ಹಾಕಿದ್ದೀನಿ. ಸೊ ಇದು ಬ್ಲೂ ವಾಟರ್ಸ್. ಅಲ್ಲಿಂದನೇ ವಾಪಸ್ ಹೋಗ್ತಾ ಇದ್ದೀವಿ ಇದೀಗ. ಇದು ಇನ್ನೊಂದು ಕ್ಲಬ್, ರಿಮಿಕ್ಸ್ ಅಂತ ಇದರ ಹೆಸರಿತ್ತು ಮುಂಚೆ. ಆದರೆ ಇದು ಈಗ ಎಕ್ಸ್ಟಸಿ ಅನ್ನೋ ಪ್ಲೇಸ್ ಆಗಿದೆ. ಮಣಿಪಾಲಲ್ಲಿ ಓದಿರುವಂಥ ಹಳೆ ಸ್ಟೂಡೆಂಟ್ಸ್ಗೆಲ್ಲ ಈ ಜಾಗವನ್ನು ತೋರಿಸಿದ್ರೆ ಖಂಡಿತವಾಗ್ಲೂ ಪ್ರತಿಯೊಂದು ಜಾಗದ ಹಳೆ ನೆನಪುಗಳು ಅವ್ರನ್ನ ಕಾಡುತ್ತೆ. ಆದರೆ ಈ ಸತಿ ಹೋಗಿ ನೋಡಿದಾಗ ಪ್ರತಿಯೊಂದು ಜಾಗ ತುಂಬಾ ಡಿಫ್ರೆಂಟ್ ಆಗೇ ಕಾಣಿಸ್ತು. ಇದು ಝೀಲ್ ಅನ್ನೋ ಪಾರ್ಟಿ ಪ್ಲೇಸ್, ಝೀಲ್ ರೂಫ್ ಟಾಪ್ ಅಂತ ಹೇಳ್ತೀವಿ. ಇದೇ ಲೈನಲ್ಲಿ ಒಂದು 2-3 ಕ್ಲಬ್ಬಿಂಗ್ ಪ್ಲೇಸ್ ಇದೆ. ಇದು DT. ಲೋ ಬಜೆಟಲ್ಲಿ ಪಾರ್ಟಿ ಮಾಡಬೇಕು ಅಂದರೆ ಎಲ್ಲ ಸ್ಟೂಡೆಂಟ್ಸ್ ಬರೋದು ಈ DTಗೇನೆ. ಇಲ್ಲಿ ಎಷ್ಟು ಜನ ಇರ್ತಾರಂದರೆ ಆ ಬೌನ್ಸರ್ಸು ಆ ರೀತಿ ಇರ್ತಾರೆ, ಕ್ಯೂ ಮೇಲೆ ಕ್ಯೂ ಇರ್ತಾರೆ. ತುಂಬ ಓವರ್ ಕ್ರೌಡೆಡ್ ಆಗಿರುತ್ತೆ ಈ ಪ್ಲೇಸ್ ಅಂತೂ. ಹಾಗೆ ಮುಂದಕ್ಕೆ ಹೋದರೆ ಬಿಗ್ ಬಾಸ್ ಅಂತ ಸಿಗುತ್ತೆ. ಇದು ಇನ್ನೊಂದು ಕ್ಲಬ್ಬಿಂಗ್ ಪ್ಲೇಸ್. ಇಲ್ಲಿ 0 ಡಿಗ್ರಿ ಅಂತ ಇದೆ. ಇದು ಅಷ್ಟೇ ಅಲ್ಲ, ಸಾಕಷ್ಟು ಕ್ಲಬ್ಬಿಂಗ್ ಪ್ಲೇಸಸ್ ಇದೆ. ಸ್ಟೂಡೆಂಟ್ಸ್ ಎಲ್ಲ ತಮ್ಮ ಫ್ರೆಂಡ್ಸ್ಗಳ ಮನೆಯಲ್ಲಿ ಹೌಸ್ ಪಾರ್ಟಿ ಅಂತಲೂ ಮಾಡ್ತಾರೆ. ಅದೆಲ್ಲ ಅವ್ರವ್ರ ಇಷ್ಟ ಅಲ್ವಾ. ಬಟ್ ನಾನು ನಿಮಗೆ ಮಣಿಪಾಲ್ ಅಂದಿದ ತಕ್ಷಣ ಎಜುಕೇಷನ್ ಮಾತ್ರ ಅಲ್ಲ, ಈ ಸೈಡ್ನೂ ತೋರಿಸ್ಬೇಕು ಅಂತ ಎಲ್ಲದನ್ನು ಕವರ್ ಮಾಡಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಇದು ನಮ್ಮ ಮಣಿಪಾಲ ಬಗ್ಗೆ ಆಗಿದ್ದು, ಇಲ್ಲಿನ ಕಾಲೇಜಸ್, ಇಲ್ಲಿನ ಈಟರೀಸ್ ಆ್ಯಂಡ್ ಇಲ್ಲಿನ ಕ್ಲಬ್ಸ್ ಬಗ್ಗೆ. ಸೊ ಇದು ಮಣಿಪಾಲ್ ಸ್ಟೂಡೆಂಟ್ಸ್ನ ಒನ್ ಆಫ್ ದ ಫೇವ್ರೆಟ್ ಫುಡ್ ಜಾಯಿಂಟ್ಸ್ ಎಲ್ಲ ಆಗಿರುತ್ತೆ. ಸೊ ಇದು ನನ್ನ ಒಂದು ಪುಟ್ಟ ಮೆಮೊರಿಯ ಫ್ಲ್ಯಾಶ್ ಬ್ಯಾಕ್ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ನ ವ್ಲಾಗ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡಿದ್ರೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಬಂದು ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಧಾರಾಳವಾಗಿ ಬಂದು ಜಾಯ್ನ್ ಆಗಿ. ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಾವು ಹೇಗೆ ಕಲಿತೀವಿ ಅದು ನಮ್ಮ ಕೈಲಿರುತ್ತೆ. ಲಾಟ್ಸ್ ಆಫ್ ಲವ್. ಬಾಯ್.